ವಿದ್ಯಾರ್ಥಿಗಳು ಹೆತ್ತ ತಂದೆ ತಾಯಿಗಳಿಗೆ ಕಲಿಸುವ ಗುರುಗಳಿಗೆ ಮೊದಲು ಗೌರವ ಕೊಡಲು ಕಲಿಯಬೇಕು. ಅವರಿಗೆ ನೋವು ಕೊಡಬೇಡಿ ಎಂದು ಸಿನಿಮಾ ನಟಿ ರಚಿತಾ ರಾಮ್ ಹೇಳಿದರು. ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ನಡೆದ ಭ್ರಮರ ಇಂಚರ ನುಡಿ ಹಬ್ಬದಲ್ಲಿ ಸಿನಿಮಾ ಮತ್ತು ರಂಗಭೂಮಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಉತ್ತಮ ಶಿಕ್ಷಣ ಸಂಸ್ಥೆ ಮಕ್ಕಳು ಮತ್ತು ಭವಿಷ್ಯವನ್ನು ರೂಪಿಸಿಕೊಳ್ಳುವುದಕ್ಕೆ ಉತ್ತಮ ಅವಕಾಶ ಎಂದರು. 4 ವಿದ್ಯಾರ್ಥಿಗಳು ರಚಿತಾ ರಾಮ್ ಅವರ ಬೇರೆ ಬೇರೆ ರೀತಿಯ ಭಾವಚಿತ್ರ ರಚಿಸಿದ್ದು, ಸ್ವತಃ ರಚಿತಾ ರಾಮ್ ಅವರನ್ನು ವೇದಿಕೆಗೆ ಕರೆದು ಅವರೊಂದಿಗೆ ಚಿತ್ರ ಬಿಡಿಸಿದ ಬಗ್ಗೆ ವಿವರಣೆ ಕೇಳಿದರು. ಒಂದು ನಿಮಿಷ, ನಾನು ಯಾವಾಗಲೂ ಸ್ಮೈಲ್ ಮಾಡ್ತಿದ್ದೀನಿ ಅಲ್ವಾ? ಇದ್ಯಾಕೋ ನಡುತ್ತರ ಕಾಣಿಸಿದ್ರೆ ನಡಬೇಕು ಅಂತ ನಿಮಗೆ ನೋಡ್ಬೇಕು ಆಸೆನಾ? ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್, ಆಲ್ ದ ವೆರಿ ಬೆಸ್ಟ್. ನಾನು ಯಾಕೆ ಈ 3 ಜನನು ನನ್ನ ಜೊತೆ ಇಟ್ಕೊಂಡಿದ್ದೀನಿ ಅಂದರೆ, ನಾವು ಮಾತಾಡ್ತಾನೆ ಇರ್ತೀವಿ, ನಾವು ಬಂದಿರೋದು ಇಲ್ಲಿ ಮಾತಾಡೋದಕ್ಕೆ ಅಂತ. ಆ್ಯಕ್ಚುಲಿ ನಾನು ತುಂಬ ವಿಷಯಗಳನ್ನ ರಮೇಶ್ ಸರ್ ಹೇಳಿ ತಿಳಿಸಿದ್ದಾರೆ ನಿಮ್ಗೆ ಎಲ್ರಿಗೂ. ಅವ್ರು ಹೇಳಿದ ಕರೆಕ್ಟ್, ಎಷ್ಟು ಜನಕ್ಕೆ ಮನಸ್ಸಿಗೆ ರೀಚ್ ಆಗಿದೆ, ತಲೆಗೆ ಹೋಗಿದೆಯೋ ಗೊತ್ತಿಲ್ಲ. ಬಟ್ ನಾಳೆ ದಯವಿಟ್ಟು ಲೈಕ್ ಮಂಡೇ, ಎಸ್ ಮೇಕ್ ಶೋರ್ ನೀವು ಈ ಥರ ಈ ಒಂದು ಕಾರ್ಯಕ್ರಮವಾಗಿ ಒಂದು ನೋಟ್ ಬರೆದು ನಿಮ್ಮ ಟೀಚರ್ ಫ್ಯಾಕಲ್ಟೀಸ್ಗೆ ಸಬ್ಮಿಟ್ ಮಾಡಿ. ಸೊ ದಟ್ ನಿಮ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ, ಈ ಒಂದು ಕಾರ್ಯಕ್ರಮದಲ್ಲಿ ಏನೇನು ತಿಳ್ಕೊಂಡಿದ್ದೀರಾ, ಏನೇನು ನೋಡಿದ್ರೆ ಏನೇನು ಕಲ್ತ್ರೆ ಅಂತ ಗೊತ್ತಾಗುತ್ತೆ. ನನ್ನ ಕಡೆಯಿಂದ ಅದೊಂದು ರಿಕ್ವೆಸ್ಟ್ ಇದೆ. ಆ್ಯಂಡ್ ಬಿಫೋರ್ ಐ ಸ್ಟಾರ್ಟ್, ನಾನು ನನ್ನ ಮಾತುಗಳನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಇವ್ರನ್ನ 1-2 ಮಾತಾಡ್ತೀನಿ. ಬನ್ನಿ ಎಸ್. ಸೊ ಇವಾಗ ಏನಕ್ಕೆ ನಾನು ಪಿಕ್ಚರ್ ಡ್ರಾ ಮಾಡಿದ್ದೀನಿ, ಫ್ರೆಂಡ್ಸ್ ಜೊತೆ ನಾವು ಯಾವಾಗಲೂ ಫ್ರೆಂಡ್ ಹ್ಯಾಸ್ ಟು ಬಿ ಯುವರ್ ಹೃದಯದಲ್ಲಿ. ಸೊ ಅವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಅದಕ್ಕೆ ಗೌರವ ಇಂಪಾರ್ಟೆನ್ಸ್ ಹಾಕಲೇ ಇರಬೇಕು. ಹಾಯ್. ಸೊ ಆ್ಯಂಡ್ ಇನ್ನೇನು ಹೇಳಿದೆ ಉದ್ದಿ ಮಾತು ನಾ ಹೇಳಲ್ಲಪ್ಪ, ನೀವು ಎಲ್ಲರೂ ಗೊತ್ತಿದೆ. ಯಾರಾದ್ರೂ ಒಬ್ರು ಕರ್ಕೊಂಡು ನಾನು ಮಾತಾಡಿಸ್ಬೇಕಲ್ಲ, ಇಲ್ಲಿ ತುಂಬ ಮಾತಾಡ್ತೀನಿ ನಾವು ಯಾವಾಗಲೂ. ಯಾಕಂದ್ರೆ ಬನ್ನಿ